ವೆಲ್ಕಮ್ ಬ್ಯಾಕ್ ಟು ಶ್ರೀಮಸ್ ಹಬ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಒಂದು ಹೆಲ್ದಿ ಆದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಸೊ ಕೇಪುಳ ಹೂ ಕೇಳಿರ್ಬೋದು. ಸೊ ಕೇಪುಳ ಹೂವಿನ ಚಟ್ನಿಯನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದು ತುಂಬ ಹೆಲ್ದಿ ಆಗಿರುವಂತಹ ರೆಸಿಪಿ. ಇದು ಆಕ್ಚುಲಿ ನನ್ನ ಅಜ್ಜಿ ಮಾಡ್ತಾ ಇದ್ರು. ಅಜ್ಜಿ ಅಂದ್ರೆ ನಾವು ಗಂಜಿ ಒಟ್ಟಿಗೆ ಈ ಚಟ್ನಿಯನ್ನ ಸೇವಿಸ್ತಾ ಇದ್ವಿ. ನನ್ನ ಅಮ್ಮ ಎಲ್ಲ ಮೊದಲು ಚಿಕ್ಕದಿರುವಾಗ ಇದನ್ನ ತುಂಬಾ ತಿಂತಾ ಇದ್ರು. ಇವಾಗ ಕೇಪುಳಪ್ಪು ಆಕ್ಚುಲಿ ಗುಡ್ಡೆಯಲ್ಲೆಲ್ಲ ತುಂಬಾ ಕಡಿಮೆ ಅವೈಲಬಿಲಿಟಿ ಇರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಹೈಬ್ರಿಡ್ ಆಗಿರುವ ಕೇಪುಳಪ್ಪು ನಾವು ಮಾರ್ಕೆಟ್ ಅಲ್ಲಿ ಲಭ್ಯವಿರುತ್ತೆ. ಸೊ ಎಲ್ಲರೂ ಅದನ್ನೇ ನೆಡ್ತಾರೆ ಮನೆಯಲ್ಲಿ. ಅದೊಂದು ನೋಡ್ಲಿಕ್ಕೆ ತುಂಬಾ ಚಂದ. ನಮ್ಮ ಮನೆಯಲ್ಲಿ ಹೈಬ್ರಿಡ್ ಕೇಪುಳ ಕೂಡ ಇದೆ. ಹಾಗೆ ಗುಡ್ಡೆಯಲ್ಲಿ ಅದರಷ್ಟಕ್ಕೆ ಅದು ಬೆಳೆದಿರುವಂತಹ ಕೇಪುಳ ಕೂಡ ಇದೆ. ಅದು ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ದೈವಸ್ಥಾನ ಇರೋದ್ರಿಂದ ಅದರ ದೈವದ ಕಾರ್ಯಕ್ಕೆ ಆಗಿರ್ಲಿ ಅಥವಾ ದೇವರ ಕಾರ್ಯಕ್ಕೆ ನಾವು ಇಲ್ಲಿ ಕಡ್ಡಾಯವಾಗಿ ಅದನ್ನು ಯೂಸ್ ಮಾಡ್ತೇವೆ. ಇದು ದೈವಾರಾಧನೆಗೆ ಪ್ರಾಮುಖ್ಯವಾಗಿ ಬೇಕಾಗಿರುವಂತಹ ಹೂ. ಇದ್ರ ಬಗ್ಗೆ ನಾನಿವತ್ತು ನಿಮ್ಗೆ ಚಟ್ನಿಯನ್ನ ಹೇಗ್ ಮಾಡು ಅಂತ ಹೇಳಿಕೊಡ್ತೇನೆ. ಆಕ್ಚುಲಿ ಇದು ಸಿಂಪಲ್ ಚಟ್ನಿ. ನೀವು ನಾರ್ಮಲ್ ಆಗಿ ಚಟ್ನಿ ಮಾಡ್ತಿರಲ್ಲ ಹಾಗೆ ಮಾಡುವಂಥದ್ದು. ಸೊ ಇನ್ಯಾಕ್ ತಡ ಮಾಡೋದು, ಕೇಪುಳ ಹೂವಿನ ಚಟ್ನಿಯನ್ನ ಮಾಡೋಣ ಬನ್ನಿ. ಸೊ ನಾನಿವತ್ತು ನಿಮ್ಗೆ ನಮ್ಮ ಅಂಗಳದಲ್ಲಿ ಕೇಪುಳ ಹೂ ಗಿಡ ಇದೆ. ಸೊ ಅದನ್ನ ನಾವು ಕ್ಲೀನ್ ಮಾಡ್ಲಿಲ್ಲ, ಅದು ನಿಮ್ಗೆ ತೋರಿಸ್ತೇನೆ. ಸೊ ಅಲ್ಲಿಂದ ಕೇಪುಳವನ್ನ ಕಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ತಗೊಂಡ್ ಬಂದು ಅದನ್ನ ಹೇಗ್ ಚಟ್ನಿ ಮಾಡೋದು ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋವನ್ನ ಪೂರ್ತಿ ನೋಡೋ ಮೊದಲು ನೀವು ಇನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೂ ಮುಂದಿನ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೋಡಿ, ಇದು ಅಂಗಳದಲ್ಲೇ ಈ ಕೇಪುಳ ಹೂ ಇದೆ. ನೋಡಿ ಕೇಪುಳ ಹೂ ಇದೆ ನೋಡಿ. ಈ ಹೂವನ್ನು ನೋಡಿ, ಇದು ಆಕ್ಚುಲಿ ಕಟ್ ಮಾಡ್ಬೋದಿತ್ತು, ಆದ್ರೆ ನಾವು ಕಟ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲೇ ದೈವಸ್ಥಾನ ಇರೋದ್ರಿಂದ ದೈವದ ಕಾರ್ಯಕ್ಕೆ ಬೇಕು ಅಂತ ಹೇಳಿ ನಾವು ಈ ಹೂವನ್ನು ಹಾಗೆ ಇಟ್ಟಿದ್ದೇವೆ. ತುಂಬ ಬಲ್ಲೆ ಇದೆ, ಬಟ್ ಇದನ್ನು ತೆಗೆದಿಟ್ಟಿದ್ದೇವೆ. ನಮಗೆ ಯಾವಾಗಲೂ ಸಂಕ್ರಾಂತಿಗೆ ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ತೇವೆ. ಸೊ ಇದನ್ನು ಈಗ ತೆಗೆಯೋಣ, ಕಲೆಕ್ಟ್ ಮಾಡೋಣ. ಇದು ನೋಡಿ, ಇದು ಕಷಿ ಕೇಪುಳ ಅಂದ್ರೆ ಹೈಬ್ರಿಡ್ ಕೇಪುಳ. ಸೊ ಇದನ್ನ ನಾವಿಲ್ಲಿ ಚಂದಕ್ಕೆ ಅಂತ ನಟ್ಟದ್ದು. ಆಕ್ಚುಲಿ ಅಂದ್ರೆ ದೈವದ ಕಾರ್ಯಕ್ಕೆ ಇನ್ ಕೇಸ್ ಆ ಹೂ ಇಲ್ಲದಿದ್ರೆ ಈ ಹೂವನ್ನ ತಗೊಂಡು ಹೋಗ್ತಾರೆ. ಬಟ್ ತುಂಬಾ ರ್ಯಾರ್, ಬಟ್ ಇದು ಚಂದಕ್ಕೆ ಅಂತ ನಟ್ಟದ್ದು. ಸೊ ಇದ್ರಿಂದ ನಾನು ಇವತ್ತು ಚಟ್ನಿ ಮಾಡಲ್ಲ, ನಾನು ಅದರಿಂದವೇ ಚಟ್ನಿ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ನೋಡಿ, ನಾನು ಕಲೆಕ್ಟ್ ಮಾಡಿದೆ ಹೂ. ಸೊ ಈಗ ಹೋಗಿ ಚಟ್ನಿಯನ್ನ ಮಾಡೋಣ ಬನ್ನಿ. ಚಂದ ಮಾಡಿ ವಾಶ್ ಮಾಡುವ, ಧೂಳೆಲ್ಲ ಹೋಗ್ಬೇಕು. ನೋಡಿ, ಕೇಪುಳ ಹೂವನ್ನ ಚಂದ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಸೊ ಇನ್ನು ನೆಕ್ಸ್ಟ್ ಇದ್ರಲ್ಲೊಂದು ಮೀಸೆ ಅಂತ ಬರುತ್ತೆ, ಆ ಮೀಸೆನ ರಿಮೂವ್ ಮಾಡ್ಬೇಕು, ತೆಗೆದಿಡ್ಬೇಕು. ಸೊ ನಾನೀಗ ರಿಮೂವ್ ಮಾಡ್ತಾ ಇದ್ದೇನೆ. ಹೀಗೆ ಬರುತ್ತೆ ನೋಡಿ. ಅದರ ಮೀಸೆಯನ್ನ ತೆಗೆದು ಹೂವನ್ನ ಮಾತ್ರ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಸೊ ಇದು ಮೀಸೆಲ್ಲ ತೆಗ್ದಾಯ್ತು. ಇನ್ನು ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಮೆಣಸನ್ನ ನಾನು ಹುರಿದಿಟ್ಕೊಂಡಿದ್ದೇನೆ. ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ತೆಂಗಿನ ತುರಿ, ಬೆಳ್ಳುಳ್ಳಿ, ಸ್ವಲ್ಪ ಹುಳಿ. ಸೊ ಇದು ನಾನೆಲ್ಲ ಹುರಿದಿಟ್ಟಿದ್ದೇನೆ. ಇದು ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಹುರಿದಿಟ್ಟಿದ್ದೇನೆ. ಈಗ ಮೊದಲೇದಾಗಿ ಮಿಕ್ಸಿ ಜಾರ್ ತಗೊಳ್ಳೋಣ. ಸೊ ಮಿಕ್ಸಿ ಜಾರಿಗೆ ಒಂದು ಹಿಡಿ ನೋಡಿ, ಒಂದು ಹಿಡಿ ಬರುತ್ತೆ, ಒಂದು ಹಿಡಿ ಕೇಪುಳ ಹೂವಿಗೆ ಇದು ಒಂದು ಹಿಡಿ ಇದೆ. ಒಂದು ಹಿಡಿ ತೆಂಗಿನ ತುರಿ, ಇದಕ್ಕೆ ನಾನು 4 ಬೆಳ್ಳುಳ್ಳಿಯನ್ನ ಹಾಕಿದ್ದೇನೆ. ಹಾಗೆ ನಾನೊಂದು 5 ಮೆಣಸು ಹಾಕಿದೆ. ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ನೀವು ಹಾಕಿ. ಸೊ ಹುಳಿ ಕೂಡ ನಾನು ಸ್ವಲ್ಪ ಯೂಸ್ ಮಾಡ್ತೇನೆ, ನನಗೆ ಸ್ವಲ್ಪ ಹುಳಿಗೆ. ಸೊ ಒಂದು ಬೀಜ ಹುಳಿ ಹಾಕಿದ್ರೆ ಸಾಕು, ಅಡ್ಜಸ್ಟ್ ಆಗುತ್ತೆ, ಸಾಕಾಗುತ್ತೆ. ಸೊ ನೋಡಿ, ಒಂದು ಬೀಜದಷ್ಟು ಹುಳಿ ಹಾಕ್ತಾ ಇದ್ದೇನೆ. ಹಾಗೂ ಉಪ್ಪು ನಾನು ರುಚಿಗೆ ತಕ್ಕಷ್ಟು. ಇವಾಗ ಆಕ್ಚುಲಿ
ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಯೂಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಕಣ್ಣಿನ ಸಮಸ್ಯೆ ಅಂದ್ರೆ ಕಣ್ಣು ತಂಪಾಗುತ್ತೆ ಇದನ್ನ ತಿಂದ್ರೆ. ಅಪರೂಪಕ್ಕಾದ್ರೂ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನ ತಿನ್ನಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಎಲ್ಲ ವಿಷಯದಲ್ಲೂ ಇದು ಒಳ್ಳೆಯದು. ನಮ್ಮ ಮೇಯ್ನ್ ಆಗಿ ನಾವು ಈ ಹೂವಿನ ಎಲೆಯಿಂದ ಎಲ್ಲ ನಾವು ಅದನ್ನ ವೂಂಡ್ಸ್ಗೆ ಕೂಡ ನಮಗೆ ಒಳ್ಳೆಯದು. ಅಂದ್ರೆ ನಮಗೆ ಗಾಯ ಆಗಿದ್ರೆ ಅದಕ್ಕೆ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಮ್ಮ ಬಾಡಿಯಲ್ಲಿ ನರ ಅಥವಾ ಬೋನ್ಸ್ ಪ್ರಾಬ್ಲಮ್ ಇದ್ರು ಇದನ್ನ ಸೇವನೆ ಮಾಡೋದ್ರಿಂದ ಅದಕ್ಕೆ ಕೂಡ ಒಂದು ಒಳ್ಳೆ ಪರಿಣಾಮನ ಇದು ಬೀರ್ತದೆ. ಸೊ ಹಾಗಾಗಿ ಈಗ ಪ್ರಿಪೇರ್ ಮಾಡುವ. ಇದಕ್ಕೆ ನೀರು ಹಾಕುವ. ರೆಡಿ ಆಗಿದೆ. ಸೊ ನೋಡಿ, ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ. ಸ್ಪೈಸ್ ಅಂದರೆ ನನಗೆ ತುಂಬ ಇಷ್ಟ. ನೋಡಿ, ಇದಕ್ಕೆ ನೀವು ಕಾಯಿ ಮೆಣಸು ಹಾಕಿ ಕೂಡ ಪ್ರಿಪೇರ್ ಮಾಡ್ಬೋದು. ನಾನು ಮಾತ್ರ ಇನ್ನೊಂದು ಊರು ಮತ್ತು ಕುಮಟೆ ಮೆಣಸಿಂದ ಪ್ರಿಪೇರ್ ಮಾಡಿದೆ. ಬಟ್ ನನಗೆ ರೆಡ್ ಕಲರ್ ಸ್ಪೈಸ್ ಕೂಡ ಇಷ್ಟ. ಹಾಗೆ ಅದು ಇನ್ನೂ ಸ್ಪೈಸಿ ಆಗಿರುತ್ತೆ, ಮಾಡ್ಬೋದು. ಬಟ್ ಇದು ಕಲರ್ಫುಲ್ ಆಗಿದೆ ನೋಡಿ, ಚೆಂದ ಇದೆ. ನೋಡುವ, ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ. ಫಸ್ಟ್ ನಾನು ಸರ್ವ್ ಮಾಡ್ತಾ ಇದನ್ನು. ಸರ್ವ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಪೇಟೆಯವರು ನಮ್ಮ ಈ ಹಳ್ಳಿಗೆ ಬಂದರೆ, ಪೇಟೆಯವರು ಅಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ಅವರು ನನಗೆ ಒಂದು ಸಲ ಏನಾಗಿದೆ ಅಂತ ಹೇಳಿದರೆ, ನನ್ನೊಬ್ಬರು ರಿಲೇಟಿವ್ ಅವರು ಬ್ಯಾಂಗ್ಳೂರಿಂದ ಬಂದಿದ್ರು. ಸೊ ಅವರು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರೋದು. ನಮ್ಮ ಊರಿಗೆ ಬರುವಾಗ ನಾನಲ್ಲಿ ಗುಡ್ಡೆಗೆ ಹೋಗುವಾಗ ನನಗೆ ಕೇಪುಳ ಹಣ್ಣು ಅಂದರೆ ತುಂಬ ಇಷ್ಟ. ಕೇಪುಳದ ಹಣ್ಣು ಬರುತ್ತೆ ರೆಡ್ ಕಲರ್ ಆಗಿ, ಅದು ನನಗೆ ತುಂಬ ಇಷ್ಟ ಆಯಿತಾ. ಸೊ ನಾನು ಗುಡ್ಡೆಗೆ ಹೋದರೆ ಅದನ್ನೇ ಹುಡುಕೋದು, ಅದನ್ನು ತಿಂತಾ ಇದ್ದೆ. ನನಗಂತೂ ಅದು ತುಂಬ ಆರೋಗ್ಯಕ್ಕೆ ಅದು ಕೂಡ ಒಳ್ಳೆಯದು. ನಾನು ತಿಂತಾ ಇದ್ದೆ. ಆಗ ಅವ್ರು ಹೇಳ್ತಿದ್ರು, ಅಯ್ಯೋ ಹಾಗೆಲ್ಲ ತಿನ್ಬೇಡ. ತುಳುವಲ್ಲಿ ಹೇಳ್ತಿದ್ರು, ಅಯ್ಯೋ ಇಂಪ್ರೋ ತಿನ್ನೋರ್ಚಿ ಮಾರೈತಿ ಅವು ಪುರ ವಿಷ ಅಂತ ಹೇಳ್ತಿದ್ರು. ಅಂದರೆ ಅದು ವಿಷ ಅಂತ ಹೇಳ್ತಾ ಇದ್ರು. ಬಟ್ ನಾನು ಹೇಳ್ತಾ ಇದ್ದೆ, ಇಲ್ಲ ತಿನ್ಬೋದು ಅಂತ. ಅವ್ರು ನೋಡ್ತಾ ಇದ್ರು, ಇದು ಎಂತ ಹೀಗೆ ಸಹ ತಿಂತಾ ಇರುತ್ತೆ. ಬಟ್ ನಂಗೆ ತುಂಬ ಇಷ್ಟ. ಇನ್ನೊಂದೇನಂತ ಹೇಳಿದ್ರೆ, ಆ ಕಾಯಿ ನಿಮಗೆ ನನ್ನ ಹಣ್ಣನ್ನು ತೋರಿಸ್ತೇನೆ. ಇದು ಇಲ್ಲ, ಕೆಲವೊಂದು ಸೀಸನಲ್ಲಿ ಆಗ್ತದೆ, ಕೆಲವೊಂದು ಹೂವೇ ಆಗುತ್ತೆ. ಸೊ ಆ ಕಾಯಿ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಗ್ರೀನ್ ಅಲ್ಲಿ ಇರ್ತದೆ ಫಸ್ಟಿಗೆ, ಮತ್ತೆ ರೆಡ್ ಆಗ್ತದೆ. ಇದಕ್ಕೆ ದೊಡ್ಡದಾಗ್ತದೆ ಇದು ಸೈಜ್. ನೋಡಿ, ನೀವು ನೋಡ್ಬೋದು. ನಿಮಗೆ ಅಷ್ಟು ಕಾಣಲಿಕ್ಕೆ ಇಲ್ಲ. ನೋಡ್ಬೋದು ರೆಡ್ ಕಲರ್. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ಇದನ್ನು ನಾನು ಓಪನ್ ಮಾಡ್ತಾ ಇದ್ದೆ. ಇದರಲ್ಲಿ ಒಂದು ಆಟ ಆಡ್ತಿದ್ವಿ ಮೊದಲು. ಏನಂತ ಹೇಳಿದ್ರೆ, ಓಪನ್ ಮಾಡಿ ಇದರಲ್ಲಿ ಬೀಜ ಇರುತ್ತಲ್ಲ, ಸೊ ಅದನ್ನ ಬೈಟ್ ಮಾಡಿ ಅದರ ಒಳಗಡೆ ಒಂದು ಕಪ್ ಹಾಗೂ ಸ್ಪೂನಿನ ಆಕಾರದಲ್ಲಿ ಒಂದು ಸಿಗುತ್ತೆ. ಅದು ಆಕ್ಚುಲಿ ಅದರ ಫ್ಲೆಶ್ ಆಯ್ತಾ. ಸೊ ಅದೇನಂತ ಹೇಳಿದ್ರೆ, ಅದು ಒಂದು ನೋಡ್ಲಿಕ್ಕೆ ಬೌಲ್ ಅಂಡ್ ಸ್ಪೂನ್ ತರ ಕಾಣುತ್ತೆ. ಸೊ ನಾವು ನೋಡುದು ಅದಂದ್ರೆ ಕಟ್ ಆಗ್ತದೆ, ಅದು ಅಷ್ಟು ಸಾಫ್ಟ್ ಇರ್ತದೆ. ಬಟ್ ನಾನು ಮತ್ತೆ ನನ್ನ ಕಸಿನ್ಸ್ ಎಲ್ಲ ನಾವು ಅದನ್ನ ಆಡ್ತಾ ಇದ್ವಿ, ಯಾರ್ದು ಕರೆಕ್ಟ್ ಆಗಿ ನಿಲ್ತದೆ ಅಂತ ನೋಡುವ ಅಂತ. ಸೊ ಹಾಗೆ ಅದೊಂದು ಖುಷಿ ಆಗ್ತಿತ್ತು ಕಸಿನ್ಸ್ ಜೊತೆ ಆಟ ಆಡ್ಲಿಕ್ಕೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ, ನಾನು ತಿಂತೇನೆ, ನಂಗೆ ತುಂಬ ಇಷ್ಟ ಇದು. ಈಗ ನಾನು ಬೀಜ ತಿಂತಾ ಇದ್ದೇನೆ. ಸೊ ಬೀಜ ತಿಂದಾದ್ಮೇಲೆ ಚಟ್ನಿಯನ್ನು ಟೇಸ್ಟ್ ಮಾಡ್ತೇನೆ. ಟೇಸ್ಟ್ ಮಾಡುವ. ಸಖತ್ತಾಗಿದೆ. ಅಂದರೆ ನನಗೆ ಸ್ಪೈಸಿ ತುಂಬ ಇಷ್ಟ, ಹಾಗಾಗಿ ನನಗೆ ಖಾರ ಆಗಿದೆ. ನಾನು 5 ಮೆಣಸು ಕೂಡ ಹಾಕಿದ್ದೇನೆ, ತುಂಬ ಖಾರ ಆಗಿದೆ. ಚಪ್ಪೆ ತಿನ್ನುವವರಿಗೆ ತುಂಬ ಖಾರ ಆಗ್ಬೋದು. ಬಟ್ ನೀವು ಸ್ವಲ್ಪ ಕಡಿಮೆ ಮೆಣಸು ಹಾಕಿ. ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, 3 ಮೆಣಸು ಸಾಕು. ಬಟ್ ನನಗೆ ಖಾರ ಇಷ್ಟ ಅಂತ ನಾನು ಇಷ್ಟು ಮೆಣಸು ಹಾಕಿ ತಿಂತಾ ಇದ್ದೇನೆ. ಬಟ್ ತುಂಬ ಚೆಂದಾಗಿದೆ. ತಿನ್ಲಿಕ್ಕೂ ಗಂಜಿ ಊಟ ಮಾಡ್ಲಿಕ್ಕೆ ಇದು ಹೇಳಿ ಮಾಡಿಸಿದಂಥ ಚಟ್ನಿ ಅಂತ ಹೇಳ್ಬೋದು. ಹಾಗೆ ಆರೋಗ್ಯಕರವಾದ ದೃಷ್ಟಿಯಲ್ಲೂ ಕೂಡ ಈ ಚಟ್ನಿ ತುಂಬಾನೇ ಒಳ್ಳೆಯದು. ಸೊ ಈ ಚಟ್ನಿ ರೆಡಿ ಆಗಿದೆ. ಸೊ ಇದು ತುಂಬಾನೇ ಒಳ್ಳೆಯದು, ನೀವು ಟ್ರೈ ಮಾಡಿ. ನಿಮಗೆ ಈ ಚಟ್ನಿ ರೆಸಿಪಿ ಇಷ್ಟವಾದಲ್ಲಿ ದಯಮಾಡಿ ಈ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಸೊ ಮುಂದಿನ ನೋಟಿಫಿಕೇಶನ್ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಅಪ್ಡೇಟ್ಸ್ ಬರ್ತಾ ಇರ್ತದೆ. ಸೊ ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್.